ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆ ರಾಮಕುಂಜ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ದೊಡ್ಡ ಕಾರ್ಯಕ್ರಮ ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಟ. ಇದು ಈ ಗ್ರಾಮೀಣ ಪರಿಸರದಲ್ಲಿ ನಡೀತಾ ಇರುವುದು ಅತ್ಯಂತ ಸಂತೋಷದಾಯಕ ವಿಚಾರ. ಸೆಪ್ಟೆಂಬರ್ 27-28ರಂದು ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಭಾಳ ವೈಶಿಷ್ಟ್ಯಪೂರ್ಣವಾಗಿ ಇದನ್ನು ಆಯೋಜನೆ ಮಾಡಿದ್ದಾರೆ. ಇದರ ಕಾರ್ಯಕ್ರಮದ ಪಟ್ಟಿ ನೋಡುವಾಗಲೇ ನಮ್ಗೆ ಗೊತ್ತಾಗುತ್ತೆ. ಇದರೊಟ್ಟಿಗೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಖ್ಯಾತಿಯ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಈ ಕಾರ್ಯಕ್ರಮ ಕೂಡ ಇದರಲ್ಲಿ ನಡೀಲಿಕ್ಕಿದೆ. ಅದರೊಂದಿಗೆ ಈ 2 ದಿನಗಳ ಕಾರ್ಯಕ್ರಮದಲ್ಲಿ ಕೃಷಿ ಮೇಳ, ವಾಣಿಜ್ಯ ಮೇಳ, ಶೈಕ್ಷಣಿಕ ಮೇಳ, ಸಾಂಸ್ಕೃತಿಕ ವೈವಿಧ್ಯಗಳು ಹಾಗೂ ವಿಜ್ಞಾನ ಮೇಳ, ಈ ರೀತಿ ವೈವಿಧ್ಯಮಯ ಕಾರ್ಯಕ್ರಮ, ಎಲ್ರಿಗೂ ಆಸಕ್ತಿ ಹುಟ್ಟಿಸಬಹುದಾದಂಥ ವೈವಿಧ್ಯ ಕಾರ್ಯಕ್ರಮ, ಒಂದು ಜಾತ್ರೆ ರೀತಿಯಲ್ಲಿ ಇದು ನಡಿಬೋದು ಅಂತೇಳಿ ಒಂದು ಕಲ್ಪನೆ ಬರ್ತಾ ಇದೆ. ಇದು ಯಶಸ್ವಿಯಾಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಕನ್ನಡ ಮಾಧ್ಯಮ ಪ್ರೌಢಶಾಲೆ ರಾಮಕುಂಜ ಈ ಸಂಸ್ಥೆಗಳ ಆಶ್ರಯದಲ್ಲಿ ಮೈಸೂರು ವಿಭಾಗ ಮಟ್ಟದ 14 ಮತ್ತು 17ರ ವಯೋಮಾನದ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾಟ 2025 ಕಾರ್ಯಕ್ರಮ ನಿಮಗೆಲ್ಲರಿಗಾಗಿ ಆಯೋಜನೆಗೊಂಡಿದೆ. ಮೊದಲಿಗೆ ಅದಕ್ಕೆ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಇದರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಖ್ಯಾತಿಯ ಆಳ್ವಾಸ್ ಸಾಂಸ್ಕೃತಿಕ ವೈಭವದ ಎಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸ್ಬೋದು. ಮತ್ತು ಅದರ ಜೊತೆಗೆ ಅಭಿನಂದನಾ ಸಮಾರಂಭ, ತಾರೆಗಳ ಸಮಾಗಮ, ಚುರುಮುರಿ ಹಾಸ್ಯ, ನೃತ್ಯ ಸಂಗೀತ ಕಾರ್ಯಕ್ರಮ ಇದೇ ಸೆಪ್ಟೆಂಬರ್ 27-28ರಂದು ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನ ಮುಂಭಾಗದ ಸಭಾಂಗಣದಲ್ಲಿ ಕ್ರೀಡಾಂಗಣದಲ್ಲಿ ನಡೀಲಿಕ್ಕಿದೆ. ಸುಮಾರು 8 ಜಿಲ್ಲೆಗಳ 32 ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇವೆ. ಹಾಗಾಗಿ ಇದಕ್ಕೆ ನಿಮ್ಮೆಲ್ಲರನ್ನ ಅತ್ಯಂತ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಜೊತೆಗೆ ಈ ಪಂದ್ಯಾಟದ ವಿಶೇಷತೆಗಳಲ್ಲಿ ಕೃಷಿ ಮೇಳ, ವಾಣಿಜ್ಯ ಮೇಳ, ಶೈಕ್ಷಣಿಕ ಮೇಳ, ಸಾಂಸ್ಕೃತಿಕ ವೈವಿಧ್ಯ, ವಿಜ್ಞಾನ ಮೇಳ, ಒಟ್ಟಿನಲ್ಲಿ ಒಂದು ಉತ್ಸವದ ರೀತಿಯಲ್ಲಿ 2 ದಿನಗಳ ಕಾರ್ಯಕ್ರಮ ನಡೀಲಿಕ್ಕಿದೆ. ಬನ್ನಿ, ಪಾಲ್ಗೊಳ್ಳಿ, ಸಂತೋಷಪಡಿ. ಎಲ್ಲವರೊಂದಿಗೆ ಸೇರಿ ಮತ್ತೆ ವಯಸ್ಸಿನಲ್ಲಿ ಚಿಕ್ಕವರಾಗುವ ಉತ್ಸಾಹವನ್ನು ಮತ್ತೆ ಕಾಣುವ ಅವಕಾಶ ಇನ್ನೊಮ್ಮೆ ಇಲ್ಲ, ಇದೇ ಸಲ. ವಂದನೆಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.